ಅಕ್ರಮ ಗೋಸಾಗಾಟ ಪ್ರಕರಣವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಜಿಲ್ಲೆಯ ಹಲವು ಮಸೀದಿಗಳಿಗೆ ತೆರಳಿ ಪೊಲೀಸರು ಜಾಗೃತಿ ಮೂಡಿಸಲು ಮುಂದಾಗಿದ್ದಾರೆ. ಬೆಳ್ತಂಗಡಿಯ ಕೊಕ್ಕಡ, ಸುಳ್ಯದ ಕೇಂದ್ರ ಜುಮಾ ಮಸೀದಿ, ಮೊಗರ್ಪಣೆ ಜುಮಾ ಮಸೀದಿ, ದುಗಲಡ್ಕ ಮಸೀದಿ, ಸುಣ್ಣಮೂಲೆ, ಕುಂಭಕೋಡು, ಅರಂತೋಡು ಮಸೀದಿಗಳಲ್ಲಿ ಜಾಗೃತಿ ಕಾರ್ಯ ನಡೆಸಿದ್ದಾರೆ. ಗೋಹತ್ಯೆ ಪ್ರತಿಬಂಧಕ ಕಾಯ್ದೆ ಮತ್ತು ಜಪ್ತಿ ಕಾನೂನುಗಳ ಬಗ್ಗೆ ಅರಿವು ಮೂಡಿಸುತ್ತಿರುವ ಪೊಲೀಸರು ಮುಸ್ಲಿಂ ಸಮುದಾಯದ ಮುಖಂಡರು ಈ ಬಗ್ಗೆ ಯುವಕರಿಗೆ ಕಿವಿಮಾತು ಹೇಳುವಂತೆ ಮನವಿ ಮಾಡುತ್ತಿದ್ದಾರೆ. ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ಅವರ ಸೂಚನೆಯಂತೆ ಈ ಕಾರ್ಯ ನಡೆಸುತ್ತಿದ್ದಾರೆ. ಆದರೆ ಪೊಲೀಸರ ಈ ಮಸೀದಿ ಜಾಗೃತಿ ಕಾರ್ಯಕ್ಕೆ ಜಿಲ್ಲೆಯಲ್ಲಿ ಕೆಲವರಿಂದ ಅಪಸ್ವರ ಕೇಳಿ ಬಂದಿದೆ. ಸಿಪಿಐಎಂ ಮತ್ತು ಎಸ್ಡಿಪಿಐ ಪಕ್ಷಗಳು ಮಸೀದಿ ಜಾಗೃತಿ ಆಕ್ರೋಶ ವ್ಯಕ್ತಪಡಿಸಿವೆ. ಪೊಲೀಸರ ನಡೆಯ ವಿರುದ್ಧ ಸಿಪಿಐಎಂ ಪಕ್ಷ ಐಜಿಪಿಗೆ ದೂರು ನೀಡಿದೆ. ಕಾಯ್ದೆಯೊಂದನ್ನು ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಸೀಮಿತಗೊಳಿಸಲಾಗುತ್ತಿದೆ ಹಾಗೂ ಮುಸ್ಲಿಮರನ್ನ ಕ್ರಿಮಿನಲ್ ಕಮ್ಯುನಿಟಿ ಎಂದು ಬಿಂಬಿಸುವ ಯತ್ನ ನಡೆಸುತ್ತಿದೆ ಎಂದು ಆರೋಪಿಸಿದೆ. ಸಂವಿಧಾನ ಘೋಷಿಸಿರುವ ರಾಜ್ಯದ ತಟಸ್ಥತೆಯನ್ನ ಉಲ್ಲಂಘಿಸುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದೆ. ಆವರಣ ಮತ್ತು ಗೋವುಗಳನ್ನು ಜಪ್ತಿ ಮಾಡುವುದು, ಮುಟ್ಟುಗೋಲು ಹಾಕೊಳ್ತಾರೆ. ಆಸ್ತಿ ಮತ್ತೆ ಅದೆಲ್ಲ ಏನಿದೆ ಮುಟ್ಟುಗೋಲು ಹಾಕೊಳ್ತಾರೆ. ಮತ್ತೆ ಒಂದಕ್ಕಿಂತ ಹೆಚ್ಚು ಗೋಹತ್ಯೆ ಪ್ರಕರಣಗಳು ಇದ್ದಲ್ಲಿ 10 ವರ್ಷದೊಳಗೆ 2 ಕೇಸ್ ಆದ್ರೂ ಬೆಲೆ ಆದರೆ ಅದು ಬೇರೆ. 10 ವರ್ಷ ತನಕನೂ 2 ಕೇಸ್ ಆದರೆ ಅವ್ರ ಮೇಲೆ ಕೋಕಾ ಕಾಯ್ದೆ ಅಂತೇಳಿ ಮಾಡ್ತಾರೆ. ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ಸ್ ಆಕ್ಟ್ ಅಂತೇಳಿ ಕೋಕಾ ಕಾಯ್ದೆ ಅಂತ ಮಾಡ್ತಾರೆ. ಅದು ಹಾಕಿದರೆ ನಿಮ್ಮ ಯಾವ ಕೇಸ್ ಆಗಿದ್ರು ನಿಮ್ಮ ಮೇಲೆ ಯಾವ್ದಾದ್ರು ಕೇಸ್ ಆದರೆ ಅದಕ್ಕೆ ಜಾಮೀನೇ ಸಿಗೋದಿಲ್ಲ. ಅದು ತುಂಬ ಇದು ಮಾಡಿದ್ದಾರೆ. ಹೊಸದಾಗಿ ಬಂದಿರೋದು ಕೋಕಾ ಕಾಯ್ದೆ ಅಂತೇಳಿ. ಅದೆಲ್ಲ ಮಹಾರಾಷ್ಟ್ರದಲ್ಲಿ ಮತ್ತು ಈಗ ಕರ್ನಾಟಕದಲ್ಲಿ ಇರಲಿಲ್ಲ, ಕರ್ನಾಟಕದಲ್ಲಿ ಮಾಡಿದ್ದಾರೆ. ಹಾಗಾಗಿ 2 ಕೇಸ್ ಆದರೆ 10 ವರ್ಷದಲ್ಲಿ 2 ಕೇಸ್ ಏನಾದರೂ ಆದರೆ ಅವ್ರ ಮೇಲೆ ಯಾವುದೇ ಕ್ರೈಮ್ ಆದ್ರೂ ಅವರಿಗೆ ಜಾಮೀನು ಸಿಗೋದಿಲ್ಲ. ಮತ್ತು ಬೇರೆ ಬೇರೆ ಎಲ್ಲ ಗಡಿಪಾರು ಅಂಥದ್ದೆಲ್ಲ ಬರುತ್ತೆ. ಹಾಗೆ ಮತ್ತು ಗೋಹತ್ಯೆ ನಿಷೇಧ ಕಾಯ್ದೆ ಪ್ರಕರಣಗಳಲ್ಲಿ ಕಳ್ಳತನ ಇದ್ದಲ್ಲಿ ಗುಂಡ ಕಾಯ್ದೆ. ಈಗ ಏನಾದರೂ ದನ ಕಳ್ಳತನ ಮಾಡ್ಕೊಂಡ್ಬಂದು ಏನಾದರೂ ಹಾಗೆ ಸಾಗಿಸ್ತಾ ಇದ್ದಾರೆ, ಇಲ್ಲ ಹತ್ಯೆ ಮಾಡಿದ್ದಾರೆ, ಆ ಥರ ಎಲ್ಲ ಬೇರೆ ಯಾವುದೋ ದನನ ಕತ್ಕೊಂಡ್ಬಂದು ಇದು ಮಾಡಿದ್ದಾರೆ ಅಂತ ಹೇಳಿ ಇಲ್ಲದ್ರೆ ಗುಂಡ ಕಾಯ್ದೆ, ಗುಂಡ ಆ್ಯಕ್ಟ್ ಅಂತೇಳಿ ಅದು ಸ್ಟೇಷನಲ್ಲಿ ಒಂದು ಫೈಲೇ ರೆಡಿ ಮಾಡ್ತಾರೆ, ಗುಂಡ ಶೀಟ್ ಅಂತೇಳಿ ಅದನ್ನು ಮಾಡ್ತಾರೆ. ಆರೋಪಿಗಳಿಗೆ ಆಶ್ರಯ ನೀಡಿದ್ರು. ಅವ್ನು ಯಾರೋ ಕ್ರೈಮ್ ಮಾಡಿದ್ದಾನೆ ಸರ್, ನನಗೆ ಗೊತ್ತಿಲ್ಲ, ನನ್ನ ಮನೆ ಹತ್ರ ಅವ್ನು ಯಾರೋ ಬಂದಿದ್ದಾರೆ, ನನಗೆ ಗೊತ್ತಿಲ್ಲ ಅಂತ ಹೇಳಿ ಬರೋದಿಲ್ಲ. ನಿಮ್ಮ ಜಾಗದಲ್ಲಿ ನಿಮಗೆ ಸಂಬಂಧಪಟ್ಟ ವೆಹಿಕಲ್ ಇರ್ಬೋದು, ಜಾಗ ಇರ್ಬೋದು, ಅದರಲ್ಲಿ ಏನಾದರೂ ಅಂತ ಕ್ರೈಮ್ ನಡೆದ್ರೆ ಅದಕ್ಕೆ ನೀವು ಸಹ ಜವಾಬ್ದಾರಿ. ನಿಮ್ಮ ಮೇಲೂ ಸಹ ಕೇಸ್ ಆಗುತ್ತೆ. ಯಾರೋ ಬಂದು ಮಾಡಿದ ಸರ್ ನನಗೆ ಗೊತ್ತಿಲ್ಲ ಅಂತ ಹೇಳಿಕ್ಕಿಲ್ಲ, ಹಾಗೆ ಬರೋದಿಲ್ಲ ಕಾನೂನು. ಮತ್ತು ಅವ್ರಿಗೇನಾದರೂ ಏನೋ ನೀವು ಪ್ರಚೋದನೆ ಕೊಡೋದು, ಇದು ಮಾಡುವ ಅದು ತೊಂದರೆ ಇಲ್ಲ, ಅಲ್ಲಿಂದ ಫೋನಲ್ಲಿ ಮಾತಾಡಿದ್ದು ಅದಿಷ್ಟು ಸಹ ಒಂದು ಸಪೋರ್ಟ್ ಮಾಡಿದ್ದಾಗ ಇದ್ರೂ ಅವ್ರ ಮೇಲೂ ಕೇಸ್ ಆಗುತ್ತೆ, ಸಪೋರ್ಟರ್ಸಿಗೂ ಕೇಸ್ ಆಗುತ್ತೆ. ಅದರಲ್ಲಿ ಅವ್ರಿಗೇನು ಕೇಸ್ ಆಗುತ್ತೆ ಅದರಲ್ಲಿ ಅವ್ರಿಗೆ ಅಷ್ಟೇ ಶಿಕ್ಷೆ ಅಷ್ಟೇ ಇದೆ. ಹಾಗಾಗಿ ಧಾರ್ಮಿಕ ಸ್ಥಳಗಳಲ್ಲಿ ಅಂತ ಆಶ್ರಯ ನೀಡಿ ಮತ್ತು ಏನಾದ್ರು ಅಂಥ ಕ್ರೈಮ್ ಮಾಡ್ಕೊಂಬಂದು ಈಗ ಮಸೀದಿ ಏನಾದರೂ ಚರ್ಚ್ಗಳು ಮತ್ತೇನಾದರೂ ಬೇರೆ ಏನಾದರೂ ದೇವಸ್ಥಾನ ಯಾವುದಾದ್ರು ಇರಲಿ ಅಂಥ ಕ್ರೈಮ್ ಮಾಡ್ಕೊಂಡು ಬಂದು ಅವ್ರು ಏನಾದರೂ ಧಾರ್ಮಿಕ ಸ್ಥಳದಲ್ಲಿ ಅವ್ರಿಗೇನಾದ್ರು ಆಶ್ರಯ ಕೊಟ್ಟರು ಅಂತ ಹೇಳಿದ್ರೆ ಅಂಥ ಮಸೀದಿ, ಚರ್ಚು, ದೇವಸ್ಥಾನ ಯಾವುದಿದ್ರೂ ಅವರ ಆಡಳಿತ ಮುಖ್ಯಸ್ಥರ ಮೇಲೆ ಅವ್ರ ಮೇಲೆ ಕೇಸ್ ಆಗುತ್ತೆ. ನೀವು ಅವ್ರಿಗೆ ಮನವರಿಕೆ ಮಾಡಿಕೊಡಿ. ಈಗೀಗೆ ಕಾಯ್ದೆಯಲ್ಲಿ ಬದಲಾವಣೆ ಇದೆ, ತುಂಬಾ ಟಫ್ ಇದೆ. ನೀವು ಅಂತ ಏನಾದ್ರು ಇದ್ರೆ ಏನೇ ಮಾಡೋದಿದ್ರು ಲೀಗಲ್ ಆಗಿ ಮಾಡಿ. ಈಗ ಒಂದು ಜಾನುವಾರನ್ನ ಏನಾದ್ರು ತರ್ಲಿಕ್ಕಿದ್ರೆ ಲೀಗಲ್ ಆಗಿ ಮಾಡಿ, ಯಾರಿಗಾದ್ರು ಕೊಡ್ಲಿಕ್ಕಿದ್ರೆ ಲೀಗಲ್ ಆಗಿ. ಕಾಯ್ದೆನ ಸ್ವಲ್ಪ ತಿಳ್ಕೊಂಡು ಏನು ಕಾಯ್ದೆ ಕಾಲಮಲ್ಲಿ ಏನು ಹೇಳಿದ್ದಾರೆ ಅದ್ರ ಪ್ರಕಾರ ನೀವು ನಡ್ಕೊಳ್ಳಿ ಅಂತ ಹೇಳಿ ನೀವು ಮುಖಂಡರುಗಳು ಅವರಿಗೆ ಸ್ವಲ್ಪ ಮನವರಿಕೆ ಮಾಡಿಕೊಟ್ಟು ತಿಳಿ ಹೇಳ್ಬೇಕು ಅಂತ ಹೇಳಿ ನಮ್ಮ ಠಾಣೆ ವತಿಯಿಂದ ನಿಮ್ಮಲ್ಲೆಲ್ಲ ಪ್ರಾರ್ಥನೆ.